ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಮಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಬಿಎಸ್ ವಿಜಯೇಂದ್ರ ಯಡಿಯೂರಪ್ಪರ ಪುಟ್ಟು ಪರ್ವಾಚರಣದ ಅಂಗವಾದ ಯಡಿಯೂರಪ್ಪರ ಕಟ್ಟ ಬೆಂಬಲಿಗೆ ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟುರನ ಮುತಾಲಕೆಡು ಯಡಿಯೂರಪ್ಪರ ಅಭಿಮಾನಿ ಬಳಗದ ಒಟ್ಟು ಸೇರಿಗೆಡು ಕುಡ್ಲದ ಇತಿಹಾಸ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಶನಿವಾರ ಕಾಂಡೆ ವಿಶೇಷ ಪೂಜೆ ಪ್ರಾರ್ಥನೆ ಸಂದಾಯರು इदं फलं मया देवा स्थापितं प्रदस्तवाद्येन मे सफलावाप्तिर्भवेत् जन्मनि जन्मनि मंजुनाथेश्वराय नमः। दीपं ज्योति परब्रह्मा दीपं ज्योति सनातना दीपेन हरते पापं संध्या ज्योतिर्नमोस्तुते तदेव लग्नं सुदिनं तदेव ताराबलं चन्द्रबलं तदेव विद्याबलं देवबलं तदेव लक्ष्मीपदे देवां स्मरामि प्रार्थनां समर्पयामि। स्वस्ति पुरोच्यते पूर्ण विशेषण विशिष्टायां विश्वपुण्यतमांगल्यमूर्ति श्री क्षेत्र स्वामी मंजुनाथेश्वर प्रेरणे मंजुनाथेश्वर प्रीत्यर्थं यजमानस्य आंध्रादनस्य यजमानस्य कुमारस्य यजमानस्य सपरिवारस्य सकुटुम्बस्य क्षेमस्थैर्विजयाभ्यायुरारोग्यान्दैश्वर्याभिवृद्ध्यर्थं धर्मार्थकाममोक्षाख्य चतुर्विध पुण्यफलपुरुषासिद्ध्यर्थं निहजन्मनि पूर्वजन्मनि जन्मजन्मान्तरेषभागमत्वदोषपरिहारार्थं मंजुनाथेश्वर पूर्ण अनुग्रह सिद्धिद्वारा यजमानोद्देश्य पंचामृतभिषेकपुरस्सरेकाश्रमसे वाक्यं कर्म करिष्ये। ब्रह्मार्पणं ब्रह्माविः ब्रह्मात्मो ब्रह्मणावतं ब्रह्मैव तेन गन्तव्यं ब्रह्मकर्मसमाधिना विचार्यमुखेन एकादशरुद्राभिषेकेन माङ्गल्यमूर्ति श्री क्षेत्र स्वामी मंजुनाथेश्वर प्रियताम्। ಪೂಜೆ ಮಲ್ತದ ಪಾತೆರ್ನ ಶ್ರೀ ಕ್ಷೇತ್ರದ ಅರ್ಚಕರು ರಾಜಕೀಯ ಸಂಘಟನಾ ಚತುರೆ ರಾಜ ಹುಲಿ ಪಂಡದೆ ಅನ್ವರ್ಥ ಪುದರ್ಪಡೆಯಿನ ಯಡಿಯೂರಪ್ಪರನ ಮಗೆ ಬಿಎಸ್ ವಿಜಯೇಂದ್ರ ಯಡಿಯೂರಪ್ಪರನ ರಾಜಕೀಯ ಭವಿಷ್ಯ ಉಜ್ವಲ ಆವಡು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವಡು ಬಿಜೆಪಿ ನನಲಾತು ಬುಲೆವಡ್ ಪಂಡದ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಎಲ್ಲರ ನೆಚ್ಚಿನ ಜನಪ್ರತಿನಿಧಿಯಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪ ಅವರ ಸುಪುತ್ರರಾದಂತಹ ವಿಜಯೇಂದ್ರ ಯಡಿಯೂರಪ್ಪ ಅವರ ವಿಶೇಷವಾದ ಜನ್ಮದಿನ. ಆದ್ದರಿಂದ ಅವರ ಶ್ರೇಯಸ್ಸಿಗೆ ಬೇಕಾಗಿ ಕದ್ರಿಯ ಮಂಜುನಾಥನ ಸನ್ನಿಧಾನದಲ್ಲಿ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಅವರ ಒಳಿತಿಗೆ ಬೇಕಾಗಿ ಅವರ ಶ್ರೇಯಸ್ಸಿಗೆ ಬೇಕಾಗಿ ಮಾಡಿದಂತಹ ಪಂಚಾಮೃತ ಪುರಸ್ಸರ ರುದ್ರಾಭಿಷೇಚನವನ್ನು ಆ ಪರಿವಾರ ಸಹಿತನಾದಂತಹ ಮಂಜುನಾಥ ಸ್ವಾಮಿ ಸಂತೋಷದಿಂದ ಸ್ವೀಕರಿಸಿ ವಿಶೇಷವಾಗಿ ಆ ಯಡಿಯೂರಪ್ಪನವರ ಇಡೀ ಸಂಸಾರಕ್ಕೆ ರಾಘವೇಂದ್ರ ಅವರಿಗೆ ವಿಜಯೇಂದ್ರ ಅವರಿಗೆ ಅವರ ಇಡೀ ಸಂಸಾರಕ್ಕೆ ಬರುವಂತಹ ಎಲ್ಲ ದುರಿತ ರಾಶಿಗಳನ್ನು ಪರಿಹಾರ ಮಾಡಿಕೊಡಬೇಕು. ವಿಶೇಷವಾಗಿ ಅವರು ಮುಖ್ಯಮಂತ್ರಿಗಳು ಆಗುವುದಕ್ಕಿಂತ ಮುಂಚೆ ಒಂದು ವಾರ ಮುಂಚೆ ಇಲ್ಲಿಗೆ ಕ್ಷೇತ್ರ ದರ್ಶನ ಮಾಡಿದ್ರು ಅವರು. ನಾವೆಲ್ಲ ಸೇರಿಕೊಂಡು ಅವರಿಗೆ ಶುಭ ಹಾರೈಸಿದ್ದೇವೆ. ಆದ್ದರಿಂದ ಆ ಹಾರೈಕೆಯನ್ನು ನಮ್ಮ ಮಂಜುನಾಥ ಸ್ವಾಮಿ ಕೇಳಿದ್ದಾರೆ. ಆದ್ದರಿಂದ ವಿಶೇಷವಾಗಿ 4 ಬಾರಿ ಪ್ರಮಾಣ ವಚನ ಮಾಡಿದಂತಹ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಯಡಿಯೂರಪ್ಪನವರು. ಆದ್ದರಿಂದ ವಿಶೇಷವಾಗಿ ರಾಜ ಹುಲಿ ಹೌದವರು, ಅವರು ಬರುವಾಗ ಎಲ್ಲರೂ ಕೂಡ ಬದಿಗೆ ಹೋಗಲೇಬೇಕು. ಆದ್ದರಿಂದ ವಿಶೇಷವಾಗಿ ನಾವು ಪ್ರೀತಿಯಲ್ಲಿ ಮಾಡುವಂಥ ಆಶೀರ್ವಾದ, ಇದರಲ್ಲಿ ರಾಜಕೀಯ ಇಲ್ಲ, ನಾವು ನೋಡಿದಂಥ ವಿಷಯ. ಆದ್ದರಿಂದ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರ ಎಲ್ಲ ಮಕ್ಕಳಿಗೆ, ಮುಖ್ಯವಾಗಿ ಚುನಾವಣಾ ನೈಪುಣ್ಯ, ಚುನಾವಣಾ ಚತುರ ಅನ್ನುವಂತಹ ಕೀರ್ತಿ ಇರುವಂತಹ ವಿಜಯೇಂದ್ರ ಅವರಿಗೆ ದೇವರು ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ಅವರು ಮಾಡುವಂತಹ ವೃತ್ತಿ ಪ್ರವೃತ್ತಿಯಲ್ಲಿ ಯಶಸ್ಸನ್ನು ಕೀರ್ತಿಯನ್ನು ತೋರಿಸಿ ವಿಶೇಷವಾಗಿ ಸನ್ಮಾನ್ಯ
ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ವಿಜಯೇಂದ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನು ಕೂಡ ಬರುವಂತಹ ಜನಪರ ಕೆಲಸವಾದಂತಹ ಎಲ್ಲ ರೀತಿಯಾದಂತಹ ಮಾಡಲಿಕ್ಕೆ ಬೇಕಾಗುವಂತಹ ಸಾಮರ್ಥ್ಯವನ್ನು, ಶಕ್ತಿಯನ್ನು, ಭಕ್ತಿಯನ್ನು ತೋರಿಸಿಕೊಟ್ಟು ವಿಶೇಷವಾಗಿ ಅವರು ಏನೆಲ್ಲ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಿಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಆ ಮಂಜುನಾಥ ಸಫಲಗೊಳಿಸಬೇಕು. ಜನರ ಆಶೀರ್ವಾದ ಅವರಿಗೆ ಪ್ರಾಪ್ತಿಯಾಗಬೇಕು. ಜನರ ಪರವಾದಂತಹ ಇನ್ನೂ ಕೂಡ ಅನೇಕ ಕೆಲಸ ಮಾಡಲಿಕ್ಕೆ ಬೇಕಾಗುವಂತಹ ಶಕ್ತಿಯನ್ನು, ಭಕ್ತಿಯನ್ನು, ಸಾಮರ್ಥ್ಯವನ್ನು ಒದಗಿಸಿಕೊಟ್ಟು ಎಲ್ಲ ರೀತಿಯಲ್ಲಿ ವಿಶೇಷವಾಗಿ ಆ ವಿಜಯೇಂದ್ರ ಅವರ ಸಂಸಾರಕ್ಕೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ನಮ್ಮ ಎಲ್ಲರ ನೆಚ್ಚಿನ ಜನಪ್ರತಿನಿಧಿಯಾದಂತಹ BS ಯಡಿಯೂರಪ್ಪನವರಿಗೆ, ಅವರ ಇಡೀ ಸಂಸಾರಕ್ಕೆ, ಮುಖ್ಯವಾಗಿ ಕರ್ನಾಟಕದ ಘನ ಸರ್ಕಾರದ ನೇತೃತ್ವವನ್ನು ವಹಿಸಿದಂತಹ ಬಸವರಾಜ ಬೊಮ್ಮಾಯಿ ಅವರಿಗೂ, ವಿಶೇಷವಾಗಿ ವಿಜಯೇಂದ್ರ ಅವರ ಸಂಸಾರಕ್ಕೆ ನಾವೆಲ್ಲ ಅರ್ಚಕರು ಸೇರಿಕೊಂಡು ಒಳಿತನ್ನು, ಶ್ರೇಯಸ್ಸನ್ನು ಬಯಸಿ ಕೊಡುವಂತಹ ಆಶೀರ್ವಾದ ದೇವರೆಲ್ಲ ರೀತಿಯಲ್ಲಿ ಒಳ್ಳೆಯದು ಮಾಡಿ ಎಲ್ಲ ಕಾರ್ಯಕರ್ತರಿಗೂ ಬೇಕಾದಂತಹ ಆಯುಷ್ಯವನ್ನು, ಆರೋಗ್ಯವನ್ನು ಒದಗಿಸಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲ ಕಾರ್ಯಕರ್ತರಿಗೆ ದೇವರು ಸನ್ಮಂಗಲವನ್ನು ಕೊಡಿ, ದೇವರು ಒಳ್ಳೆಯದು ಮಾಡಿ. ಈ ಪೊರ್ತು BS ವಿಜಯೇಂದ್ರ ಯಡಿಯೂರಪ್ಪನ ಭಾವಚಿತ್ರನ ಅನಾವರಣ ಮಲ್ದದ ಪಾತೆರ್ನ ಕೆ ರವೀಂದ್ರ ಶೆಟ್ರು ಕರ್ನಾಟಕ ರಾಜ್ಯ ರಾಜಕೀಯದ ಇತಿಹಾಸಡು ಹುಟ್ಟು ಹೋರಾಟಗಾರರಾದ ರೈತ ಮುಖಂಡರಾದ ನಾಡದ ಮಾತೆರ್ನಲ ಅಭಿಮಾನಗ ಪ್ರೀತಿಗ ಪಾತ್ರರಾಯನ ತನ್ನ ಆಡಳಿತಾವಧಿಡು ಜನಪರ ಯೋಜನೆಗಳನ್ನು ಕೊರ್ನ ಸನ್ಮಾನ್ಯ BS ಯಡಿಯೂರಪ್ಪನ ಮಗೆ BS ವಿಜಯೇಂದ್ರ ಯಡಿಯೂರಪ್ಪರು ತನ್ನ ಅಮ್ಮೆರ್ಲಕನೆ ಜನಪರ ಕಾಳಜಿ ಉಪ್ಪುನಾರು ಜವನಿರೆನ ಆಶಾ ಕಿರಣ ಯಡಿಯೂರಪ್ಪನ ಮಾತಾ ಜನಪರ ಕಾಳಜಿದ ಗುಣಕ್ಲೇನು ಪಡೆಯಿನಾರು. ಬಿಜೆಪಿ ಪಕ್ಷ ಸಂಘಟನೆಗೂ ತನ್ನನೇ ಆಯ್ನ ಕೊಡುಗೆ ಕೊರ್ನ ವಿಜಯೇಂದ್ರ ಯಡಿಯೂರಪ್ಪನ ರಾಜಕೀಯ ಜೀವನ ಉಜ್ವಲ ಆವಡು ಅಧಿಕಾರದ ಚುಕ್ಕಾಣಿ ಪತ್ತುನ ಅವಕಾಶಲು ಒದಗದು ಬರಡು ಪಂಡದು ವಿಜಯೇಂದ್ರರಿಗೂ ಪುಟ್ಟು ಪರ್ವದ ಶುಭಾಶಯ ತೆರಿಪಾಯಿರು. ಬಹಳ ಸಂಭ್ರಮದ ದಿನ ಇವತ್ತು ನಮ್ಗೆಲ್ಲರಿಗೂ ಕೂಡ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ BS ಯಡಿಯೂರಪ್ಪನವರು ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಧೀಮಂತ ನಾಯಕನಾಗಿ, ರೈತ ನಾಯಕನಾಗಿ, ಅಭಿವೃದ್ಧಿಯ ಹರಿಕಾರರಾಗಿ ಜನಪರ ಯೋಜನೆಗಳನ್ನು ಈ ನಾಡಿಗೆ ನೀಡಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದಂತಹ BS ಯಡಿಯೂರಪ್ಪನವರ ಸುಪುತ್ರ ವಿಜಯೇಂದ್ರ ಯಡಿಯೂರಪ್ಪನವರ ಜನ್ಮದಿನದ ಸಂಭ್ರಮ. ನಾವೆಲ್ಲ ಕೂಡ ಕಾರ್ಯಕರ್ತ ಬಂಧುಗಳು ಸೇರಿಕೊಂಡು, ಅವರ ಅಭಿಮಾನಿ ಬಂಧು ಬಳಗದವರೆಲ್ಲ ಸೇರಿಕೊಂಡು ಇವತ್ತು ನಮ್ಮ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಕಾರಣಿಕ ಕ್ಷೇತ್ರವಾದಂಥ ಕದ್ರಿ ಮಂಜುನಾಥ ದೇವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ, ಬಹಳ ಮುಖ್ಯವಾಗಿ ಬರತಕ್ಕಂಥ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಎಲ್ಲರ ಯುವಕರ ಕಣ್ಮಣಿ, ಯುವಕರ ಆಶಾಕಿರಣ, ನಮ್ಮ ನಾಡಿನ ಸರ್ವ ಜನರ ಒಳಿತಿಗಾಗಿ, ಭಾರತೀಯ ಜನತಾ ಪಕ್ಷಕ್ಕಾಗಿ ಅಹೋರಾತ್ರಿ ದುಡಿಯುತ್ತಿರುವಂತಹ ನಮ್ಮ ಎಲ್ಲರ ಯುವ ನಾಯಕ BY ವಿಜಯೇಂದ್ರ ಯಡಿಯೂರಪ್ಪನವರ ಜನ್ಮದಿನ ಈ ದಿನ. ಇವತ್ತು ನಾವೆಲ್ಲರೂ ಕೂಡ ಈಗಾಗಲೇ ದೇವರಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬರತಕ್ಕಂಥ ದಿನಗಳಲ್ಲಿ ವಿಜಯೇಂದ್ರ ಯಡಿಯೂರಪ್ಪನವರ ರಾಜಕೀಯ ಬದುಕು ಉಜ್ವಲವಾಗಬೇಕು. ಆ ಮೂಲಕ ನಾಡಿನ ಸರ್ವ ಜನರ ಅಭಿವೃದ್ಧಿಯ ವ್ಯವಸ್ಥೆಗೆ ಅವರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಶ್ರೀ ದೇವರು ಶಕ್ತಿಯನ್ನು ತುಂಬಬೇಕು. ನಾವೆಲ್ಲರೂ ಕೂಡ ಅವರಿಗೆ ಸಹಾಯವಾಗಿ ನಿಲ್ಲಬೇಕು. ಇಡೀ ನಾಡಿನ ಜನ ಇವತ್ತು ನಾವು ನೋಡ್ತೀವಿ, ಬೇರೆ ಬೇರೆ ರಾಜಕೀಯದ ರಾಜಕಾರಣಿಗಳನ್ನು ನಾವು ನೋಡ್ತೀವಿ. ಇವತ್ತು ಯಡಿಯೂರಪ್ಪನವರು ಒಂದು ಕಡೆ ಬರ್ತಾರೆ ಅಂತ ಆದಾಗ ಒಂದು ರೀತಿಯ ಸಂಚಲನ ಮೂಡುವಂಥದ್ದನ್ನು ನೋಡಿದ್ದೀವಿ. ರಾಜಕೀಯದ ಇತಿಹಾಸದಲ್ಲಿ ನಾನು ಯಾವತ್ತೂ ಕೂಡ ಎರಡು ನಾಯಕರನ್ನು ನಾನು ಗೌರವಿಸುವಂಥದ್ದು. ಒಂದು, ಎಲ್ಲರನ್ನು ಗೌರವಿಸ್ತೇವೆ, ಆದರೆ ಜನರ ನಾಡಿ ಮಿಡಿತವನ್ನು ಅರಿತುಕೊಂಡು ಅದಕ್ಕೆ ಬೇಕಾಗಿ ಸರ್ಕಾರವನ್ನು ರಚಿಸತಕ್ಕಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ದೇಶದ ಗೌರವವನ್ನು ವಿಶ್ವದೆಲ್ಲೆಡೆ ಪಸರಿಸಿ, ಆ ಮೂಲಕ ನಮ್ಮ ದೇಶದ ರಾಷ್ಟ್ರೀಯತೆಯ, ದೇಶಭಕ್ತಿಯ ವಿಚಾರಗಳನ್ನು ಜನಗಳ ತಿಳಿಸುವುದರ ಮೂಲಕ ಇವತ್ತು ಬಹಳಷ್ಟು ಪ್ರಧಾನಿಗಳನ್ನು ನಾವು ಕಂಡಿದ್ದೇವೆ. ಆದರೆ ನರೇಂದ್ರ ಮೋದಿಜಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಏನು
ಸನಾತನ ಧರ್ಮದ ವ್ಯವಸ್ಥೆಗಳಿದೆ, ಅದನ್ನು ಮುಂದಿಟ್ಟುಕೊಂಡು ಈ ದೇಶವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು, ಸರ್ವ ಜನರ ಒಳಿತನ್ನು ಯಾವ ರೀತಿ ಮಾಡ್ಬೋದು ಎಂಬ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂಥದ್ದು. ಅದೇ ರೀತಿ ನಮ್ಮ BS ಯಡಿಯೂರಪ್ಪನವರು ಮಾಡಿದಂಥ ಕೆಲಸ ಕಾರ್ಯಗಳು, ಯಡಿಯೂರಪ್ಪನವರು ಕೂಡ ಅದೇ ರೀತಿ ಈ ನಾಡಿನ ಕಲ್ಯಾಣ ಕರ್ನಾಟಕದ ಕನಸುಗಾರರಾಗಿ ಬೇರೆ ಬೇರೆ ರೀತಿಯಾದ ಜನಪರ ಯೋಜನೆಗಳು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಎಲ್ಲಿ ಹೋದರೂ ಕೂಡ ಜನಸಾಮಾನ್ಯರ ಹತ್ರ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಹೇಳಿದಾಗ ತಟ್ಟನೆ ಜನ ಉತ್ತರಿಸುವಂಥದ್ದು ಯಡಿಯೂರಪ್ಪನವರು ಅಂತ. ಅಷ್ಟು ಜನರ ಮನಸ್ಸಿನಲ್ಲಿ ಇರತಕ್ಕಂಥ ಯಡಿಯೂರಪ್ಪನವರ ಸುಪುತ್ರ ವಿಜಯೇಂದ್ರ ಯಡಿಯೂರಪ್ಪನವರು ಇವತ್ತು ತಂದೆಯ ಎಲ್ಲ ಗುಣಗಳನ್ನು ಅವರಲ್ಲಿದೆ. ತನ್ನ ತಂದೆಯ ಗುಣಗಳು ಏನೆಲ್ಲ ಇದೆ ಅದೆಲ್ಲವೂ ಕೂಡ ನಮ್ಮ ಮಾದರಿಯಾಗಿ ವಿಜಯೇಂದ್ರ ಯಡಿಯೂರಪ್ಪನವರಲ್ಲಿದೆ. ಅವರು ಕೂಡ ಆ ಜನರನ್ನು ನೋಡಿದಾಗ, ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿದಾಗ, ಇನ್ನಿತರ ಪಕ್ಷ ಸಂಘಟನೆಗೆ ಹೋದಾಗ ಜನಗಳು ಒಂದು ರೀತಿಯಾಗಿ ಅವರ ಮೇಲೆ ಮುಗಿಬೀಳುವಂಥದ್ದು, ಅವರನ್ನು ಪ್ರೀತಿಸುವಂಥದ್ದು, ಅವರ ಫೋಟೋ ತೆಗೆಯಲಿಕ್ಕೆ ಅಲ್ಲಿ ಮುಗಿಬೀಳುವಂಥದ್ದನ್ನು ದೃಶ್ಯವನ್ನು ನಾವು ನೋಡ್ತೀವಿ. ಅಂಥ ಒಬ್ಬ ಯುವ ನಾಯಕನ ಅಗತ್ಯತೆ ನಮ್ಮ ಈ ರಾಜ್ಯಕ್ಕೆ ಖಂಡಿತವಾಗಿಯೂ ಇದೆ. ಯಡಿಯೂರಪ್ಪನವರ ಆಶೀರ್ವಾದ ಯಾವತ್ತೂ ಅವರಿಗೆ ಇದೆ. ಇಡೀ ನಾಡಿನ ಜನರ ಆಶೀರ್ವಾದವೂ ಕೂಡ ವಿಜಯೇಂದ್ರ ಯಡಿಯೂರಪ್ಪನಿಗಿದೆ. ನಮ್ಮೆಲ್ಲರ ಅಣ್ಣ ವಿಜಯೇಂದ್ರಣ್ಣ ಬರತಕ್ಕಂಥ ದಿನಗಳಲ್ಲಿ ಈ ನಾಡಿನ ಸರ್ವ ಜನರ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ರಾಜ್ಯದ ಚುಕ್ಕಾಣಿಯನ್ನು ಇಡತಕ್ಕಂಥ ಸರ್ವ ವ್ಯವಸ್ಥೆಯು ಕೂಡ ಅವರಿಗೆ ಅನುಗ್ರಹವಾಗಬೇಕು ಅಂತೇಳಿ ಈಗಾಗಲೇ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಹುಟ್ಟುಹಬ್ಬದ ಅವರ ಜನ್ಮದಿನದ ಶುಭಾಶಯವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇಡೀ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಈ ರೀತಿಯಾದ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ. ಎಲ್ಲ ಕಡೆ ವಿಜಯೇಂದ್ರ ಯಡಿಯೂರಪ್ಪನವರ ಜನ್ಮದಿನವನ್ನು ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ನಾಯಕರೆಲ್ಲ ಸೇರಿಸಿಕೊಂಡು ಆಚರಿಸುವಂಥ ವ್ಯವಸ್ಥೆಗಳು ನಾವು ಕಾಣ್ತಾ ಇದ್ದೇವೆ. ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮಂಗಳೂರಿನ ಇತಿಹಾಸ ಪ್ರಸಿದ್ಧವಾದ ಕದ್ರಿ ಮಂಜುನಾಥ ದೇವರ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಅವರಿಗೆ ಅವರ ಮುಂದಿನ ರಾಜಕೀಯ ಜೀವನ ಉಜ್ವಲ ಆಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ, ಅವರಿಗೆ ಇಡೀ ನಾಡಿನ ಜನರ ಸೇವೆಯನ್ನು ಮಾಡತಕ್ಕಂಥ ಸರ್ವಶಕ್ತಿಯನ್ನು ಶ್ರೀ ದೇವರು ಅವರಿಗೆ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಬರತಕ್ಕಂಥ ಈಗೇನು ಚುನಾವಣೆಯ ತಯಾರಿ ಆಗ್ತಾ ಇದೆ, ಅಲ್ಲಲ್ಲಿ ಪ್ರಚಾರ ಕಾರ್ಯಗಳು ಕೂಡ ಆಗ್ತಾ ಇದೆ. 2023ರಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಇಡೀ ನಮ್ಮ ರಾಜ್ಯದ ಚುನಾವಣೆ ನಡೆಯಲಿಕ್ಕಿದೆ. ಆ ಸಂದರ್ಭದಲ್ಲಿ ನಮ್ಮ ಅಣ್ಣನಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಈ ಮೂಲಕ ಇಡೀ ರಾಜ್ಯದಾದ್ಯಂತ ಮಾಡುವುದರ ಮೂಲಕ ಅವರು ರಾಜ್ಯದಲ್ಲಿ ಮುನ್ನಡೆಗೆ ಬಂದು ನಮ್ಮೆಲ್ಲರ ಆಶಾಕಿರಣವಾಗಿ ಈ ನಾಡಿನ ಒಂದು ಚುಕ್ಕಾಣಿ ನೀಡುವಂಥ ಅನುಗ್ರಹವನ್ನು ಕೂಡ ಶ್ರೀ ದೇವರವರಿಗೆ ಕರುಣಿಸಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ನಮ್ಮ ಜನ್ಮದಿನದ ಶುಭಾಶಯಗಳನ್ನು ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ಸಲ್ಲಿಸಿ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಸಂಘಟನೆಗೆ ನಮ್ಮೆಲ್ಲ ಕರೆಗೆ ಹೋಗೊಟ್ಟು ಬಂದಂಥ ನಮ್ಮೆಲ್ಲ ಅಭಿಮಾನಿ ವಿಜಯೇಂದ್ರ ಯಡಿಯೂರಪ್ಪನವರ ಅಭಿಮಾನಿ ಬಂಧುಗಳು, ನಮ್ಮ ಎಲ್ಲ ಬಂಧು ಮಿತ್ರರಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ವಿಜಯೇಂದ್ರ ಯಡಿಯೂರಪ್ಪನವರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತೇವೆ. ಯಡಿಯೂರಪ್ಪ ಅಭಿಮಾನಿ ಬಳಗದ ದಿಂಜಿನ ಪಕ್ಷ ಕಾರ್ಯಕರ್ತರು ಈ ಪೊರ್ತು ಕಾರ್ಯಕ್ರಮದ ಪಾಲ್ಪಡೆದು ಪ್ರಧಾನಿ ನರೇಂದ್ರ ಮೋದಿಯರಿಗೂ ಯಡಿಯೂರಪ್ಪರಿಗೂ ವಿಜಯೇಂದ್ರರಿಗೂ ಅಭಿಮಾನದ ಜಯಕಾರ ಘೋಷಣೆಯನ್ನು ಪಾಡಿಯರು.